ಅಳಿವಿನಂಚಿನಲ್ಲಿರುವ ಸುಗಂಧ ಭರಿತ ನಾಗಲಿಂಗ ಪುಷ್ಪ ವೃಕ್ಷ ಬೆಳೆಸಿ ವಿತರಿಸುವ ಮೂಲಕ ನಿಟೂಡಿಯ ಯುವಕ ವಿನೇಶ್ ಪೂಜಾರಿಯವರು ಮಾದರಿಯಾಗಿದ್ದಾರೆ. ಅಪೂರ್ವವಾಗಿರುವ ಈ ಪುಷ್ಪ ವೃಕ್ಷ ಸಂತತಿ ಉಳಿಸಬೇಕು ಎಂಬ ಉದ್ದೇಶವನ್ನಿಟ್ಟುಕೊಂಡು ಈ ಕಾಯಕಕ್ಕೆ ವಿನೇಶ್ ಪೂಜಾರಿಯವರು ಮುಂದಾಗಿದ್ದಾರೆ. ವಿರಳವಾಗಿ ಕಾಣಸಿಗುವ ಶಿವಪೂಜೆಗೆ ಪವಿತ್ರ ಎಂದು ನಂಬಲ್ಪಡುವ ಅಲಂಕಾರಿಕವಾಗಿ ಬಳಕೆಯಾಗುವ ನಾಗಲಿಂಗ ಪುಷ್ಪವನ್ನ ಮಲ್ಲಿಕಾರ್ಜುನ ಪುಷ್ಪ, ಶಿವಲಿಂಗ ಪುಷ್ಪ ಎಂದೆಲ್ಲ ಕರೆಯುತ್ತಾರೆ. ನಾಗಲಿಂಗ ವೃಕ್ಷ ಬೀಜ ಸಂಗ್ರಹಿಸಿ ತಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ಚೀಲಗಳಲ್ಲಿ ಬೆಳೆಸಿದ್ದಾರೆ. ಅಪೂರ್ವವಾಗಿರುವ ಈ ವೃಕ್ಷ ಸಂತತಿ ಉಳಿಸಬೇಕು ಎಂಬ ನಿಟ್ಟಿನಲ್ಲಿ ಈ ಕಾರ್ಯಕ್ಕೆ ಮುಂದಾಗಿರುವ ವಿನೇಶ್ ಈವರೆಗೆ 2,000ಕ್ಕೂ ಅಧಿಕ ಗಿಡವನ್ನ ಬೆಳೆಸಿದ್ದಾರೆ. ಕೆಲವು ತಿಂಗಳಿಂದ ಸಂಘ ಸಂಸ್ಥೆಗಳು, ದೇವಸ್ಥಾನ ಮತ್ತು ಅಗತ್ಯವಿದ್ದವರಿಗೆ ಉಚಿತವಾಗಿ ನೀಡುತ್ತಿದ್ದಾರೆ. ಪಡುಬಿದ್ರಿಯ ಖಡ್ಗೇಶ್ವರಿ, ಕಾರ್ಕಳದ ಉಮಾಮಹೇಶ್ವರಿ, ಮುಚ್ಚೂರು ಕಾನಾ, ಮುಚ್ಚೂರು ಆದಿಸ್ಥಳ, ಸಿದ್ದಗಟ್ಟೆ ನಾಗವನ, ಕಾರಂಜ ಮತ್ತಿತರ ದೇವಸ್ಥಾನಗಳಿಗೆ ಗಿಡವನ್ನ ನೀಡಿದ್ದಾರೆ. ನಾಗಲಿಂಗ ವೃಕ್ಷ ಗಿಡಬೇಕು ಎಂದು ಬೇಡಿಕೆ ಇರುವ ಪ್ರದೇಶಕ್ಕೆ ತೆರಳಿ ತಾವೇ ನೆಟ್ಟು ಬರ್ತಾರೆ. ಎಲ್ಲ ದೇವಸ್ಥಾನಗಳಲ್ಲಿ ನಾಗಲಿಂಗ ವೃಕ್ಷ ಇರಬೇಕು ಎಂಬ ಆಸೆ ವಿನೀಶ್ ಅವರದ್ದು. ಹಲವರು ಈ ವೃಕ್ಷ ನೋಡಲು ಇವರ ಮನೆಗೆ ಭೇಟಿ ನೀಡುತ್ತಿದ್ದಾರೆ. ಈ ಬಗ್ಗೆ ಮಾತನಾಡಿದ ನಾಗಲಿಂಗ ಗಿಡ ಬೆಳೆಸುತ್ತಿರುವ ಯುವಕ ವಿನೇಶ್ ಪೂಜಾರಿಯವರು, ಅತಿ ವಿರಳವಾಗಿ ಸಿಗುವ ಈ ವೃಕ್ಷವನ್ನ ಬೆಳೆಸುವ ಹವ್ಯಾಸವನ್ನ ಬೆಳೆಸಿಕೊಂಡಿದ್ದೇನೆ. ಅಗತ್ಯ ಇರುವವರಿಗೆ ಉಚಿತವಾಗಿ ನೀಡುತ್ತಿದ್ದೇನೆ. ಈವರೆಗೆ 100ಕ್ಕೂ ಅಧಿಕ ಸಸಿ ವಿತರಿಸಿದ್ದೇನೆ ಎಂದು ಹೇಳಿದ್ರು. ಇದೊಂದು ನಾಗಲಿಂಗ ವೃಕ್ಷ ಅಂತ ಹೇಳಿ, ಇದು ನೋಡಲಿಕ್ಕೆ ಕೂಡ ಬಹಳ ಅಪರೂಪವಾದಂಥ ಒಂದು ಗಿಡ. ಇದನ್ನು ನಾನು ಉಚಿತವಾಗಿ ಕೊಡುವಂಥ ಒಂದು ಚಿಕ್ಕ ಒಂದು ಕೆಲಸವನ್ನು ಮಾಡ್ತಿದ್ದೇನೆ. ಎಲ್ಲ ದೇವಸ್ಥಾನಗಳಲ್ಲಿ ಇರಬೇಕನ್ನುವುದು ನನ್ನ ಒಂದು ಆಸೆ. ಇದನ್ನು ಉಚಿತವಾಗಿ ಕೊಟ್ಟು ನೆಟ್ಟು ಕೂಡ ಬರ್ತೇನೆ. ಇದನ್ನು ಬೇಕಾದಲ್ಲಿ ನಾನು ಸಂಪರ್ಕಿಸಿದೆ ನಾನು ತಂದು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇನೆ. ಇದು ನೋಡಲಿಕ್ಕೆ ತುಂಬ ವಿರಳವಾದಂಥ ಗಿಡ. ಇದನ್ನು ಎಲ್ಲರೂ ಮನೆಯಲ್ಲಿ ನೆಡಬೇಕಂತೇಳಿ ನಾನು ಕೋರ್ತೇನೆ. ಇದರ ಒಂದು ಅಳಿವಿನ ಅಂಚಿಗೆ ಕಾರಣ ಬೀಜ ಪ್ರಸರಣ ಆಗುವುದಿಲ್ಲ. ಇದರ ಒಂದು ಕಾಯಿಯ ಒಳಗೆ ಗಟ್ಟಿಯಾದ ಒಂದು ಚಿಪ್ಪಿದ್ದ ಕಾರಣ ಅದು ಬೀಜ ಪ್ರಸರಣ ಆಗುವುದಿಲ್ಲ. ಅದರ ಬೀಜಗಳು ಅಲ್ಲೇ ಕೊಳೆತು ಇದೊಂದು ಅಳಿವಿನ ಅಂಚಿಗೆ ಹೋಗಿರುವಂಥ ಇದೊಂದು ಮರ. ಇದನ್ನು ಎಲ್ಲರೂ ಸಂರಕ್ಷಿಸಬೇಕಾಗಿ ನಾನು ವಿನಂತಿಸ್ತೇನೆ. ಈಗಾಗಲೇ ನಾನು ಒಂದು 2,000 ಗಿಡಗಳನ್ನು ಬೆಳೆಸಿದ್ದೇನೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡೆಯಬೇಕಂತೇಳಿ ನಾನು ಕೇಳ್ತಾ ಇದ್ದೇನೆ. ದಕ್ಷಿಣ ಅಮೆರಿಕದ ಉಷ್ಣವಲಯದ ಕಾಡಿನಲ್ಲಿ ಹೆಚ್ಚಾಗಿರುವ ಈ ಮರ ಸುಮಾರು 120 ಅಡಿಯಷ್ಟು ಎತ್ತರ ಬೆಳೆಯುತ್ತದೆ. ನೆಟ್ಟು 4 ವರ್ಷದ ಬಳಿಕ ಶಿವಲಿಂಗದ ಮೇಲೆ ನಾಗರ ಹೆಡೆಯಂತಿರುವ ಹೂ ಬಿಡಲು ಆರಂಭವಾಗುತ್ತದೆ. ಈ ಹೂವನ್ನ ಸುಗಂಧ ದ್ರವ್ಯ, ಆಯುರ್ವೇದ ಔಷಧ ಪದ್ಧತಿಯಲ್ಲಿ ಬಳಸಲಾಗುತ್ತದೆ. ಹೊಟ್ಟೆನೋವು, ಚರ್ಮ ರೋಗಗಳಿಗೆ ರಾಮಬಾಣ. ನಾಗಲಿಂಗ ಗಿಡ ಬೇಕಾದವರು ವಿನೇಶ್ ಪೂಜಾರಿಯವರ 8748870759 8197322911 ಅನ್ನು ಸಂಪರ್ಕಿಸಬಹುದು. ಅರುಣ್, V4 ನ್ಯೂಸ್, ಮುಲ್ಕೆ.